ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಸಾಧನೆ ಮಾಡಿದ ಉಡುಪಿಯ ಹುಡುಗನಿಗೆ ಆದರದ ಸ್ವಾಗತವನ್ನು ಕೋರಲಾಯಿತು. ಉಡುಪಿ ಜಿಲ್ಲೆ ಬೈಂದೂರಿನ ಗುರುರಾಜ್ ಪೂಜಾರಿ ಕಂಚಿನ ಸಾಧನೆ ಮಾಡಿದ ಕ್ರೀಡಾಪಟು. 61 kg ವೇಟ್ ಲಿಫ್ಟಿಂಗ್ ವಿಭಾಗದಲ್ಲಿ ಕಂಚಿನ ಪದಕ ಪಡೆದಿದ್ದಾರೆ ಗುರುರಾಜ್ ಪೂಜಾರಿ. ಪದಕ ಪಡೆದ ಬಳಿಕ ಆಗಮಿಸಿದ ಗುರುರಾಜ್ ಅವರನ್ನ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಅತ್ಯಂತ ಸಂಭ್ರಮದಿಂದ ಸ್ವಾಗತಿಸಲಾಯಿತು. ಅಜ್ಜರಕಾಡು ಕ್ರೀಡಾಂಗಣದಲ್ಲಿ ಗುರುರಾಜ್ ಪೂಜಾರಿ ಅವರಿಗೆ ಜಿಲ್ಲಾಡಳಿತದಿಂದ ಸನ್ಮಾನ ನಡೆಯಿತು. ಜಿಲ್ಲಾಧಿಕಾರಿ ಕೂರ್ಮಾರಾವ್ ಅವರಿಂದ ಸನ್ಮಾನ ಹಾಗೂ ಗುರುರಾಜ್ಗೆ ತಂದೆ ಮಹಾಬಲ ಪೂಜಾರಿ, ಪತ್ನಿ ಸೌಜನ್ಯ ಸಾಥ್ ನೀಡಿದರು. ಈ ಸಾಲಿನ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ಪಡೆದ ಏಕೈಕ ಕನ್ನಡಿಗ ಗುರುರಾಜ್ ಪೂಜಾರಿ. ಅದ್ದೂರಿಯಾಗಿ ಸ್ವಾಗತವನ್ನು ಮಾಡಿದರು. ನನಗೆ ತುಂಬ ಹೆಮ್ಮೆ ಆಗ್ತಿದೆ. ಇವತ್ತು 2022 ಕಾಮನ್ವೆಲ್ತ್ ಗೇಮ್ಸ್ ಬರ್ಮಿಂಗಮ್ನಲ್ಲಿ 28ರಿಂದ 8 ತಾರೀಕು ಇನ್ನೂ ಆಗ್ತಾ ಇದೆ ಕಾಂಪಿಟೇಷನು. ಈಗಾಗಲೇ 40 ಮೆಡಲ್ ಭಾರತಕ್ಕೆ ಲಭಿಸಿದೆ. ಇನ್ನೂ ಪದಕ ಪಟ್ಟಿಯಲ್ಲಿ ನಾವು 10 ದಿನ ಇರುವಾಗ ನನಗೆ ಕೈಯಲ್ಲಿ ಒಂದು ನೋವು ಮತ್ತು ಕಾಲು ಜಾಯಿಂಟಲ್ಲಿ ನೋವು. ಊರಿನವರು ಏರ್ಪೋರ್ಟಿಂದ ಕೂಡ ಮೆಡಲ್ ಆಗ್ತದೆ. ಟೋಟಲಲ್ಲಿ ನಾವು ಒಂದು 3rd ಪೊಸಿಷನಲ್ಲಿ ಕ್ರೀಡಾಪಟುಗಳಿಗೆಲ್ಲ ಕೂಡ ಮುಂಚೆ ಇವತ್ತು ನಮ್ಮ ಕ್ರೀಡಾ